ಉದ್ಯಮ ಕ್ಷೇತ್ರದಲ್ಲಿ ಸಾಧಕ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರದಿಂದ ಕೊಡಲ್ಪಡುವ ಸದ್ಭಾವನ ಪ್ರಶಸ್ತಿಯನ್ನು ಈ ಬಾರಿ ಮಂಗಳೂರಿನ ಜೀವನ್ ಸಲ್ದಾನ ಮಾಲಕತ್ವದ ಸ್ಪೆಕ್ಟ್ರಮ್ ಕಂಪನಿ ಪಡೆದುಕೊಂಡಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಸದ್ಭಾವನ ಪ್ರಶಸ್ತಿಯನ್ನ ಬೆಂಗಳೂರಿನಲ್ಲಿ ಶನಿವಾರ ನಡೆದ ಸಮಾರಂಭದಲ್ಲಿ ಕೈಗಾರಿಕಾ ಸಚಿವ ಆರ್ ವಿ ದೇಶಪಾಂಡೆ ಪ್ರದಾನ ಮಾಡಿದ್ರು. ಪ್ರಶಸ್ತಿ ಬಂದ ಸಂತಸವನ್ನ ಹಂಚಿಕೊಂಡ ಜೀವನ್ ಸಲ್ದಾನ ಇದು ಸಾಮೂಹಿಕ ಪ್ರಯತ್ನಕ್ಕೆ ಸಂದ ಗೌರವ ಎಂದು ಹೇಳಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಲೆನ್ಸ್ ಅವಾರ್ಡ್ ಸಿಕ್ಕಿತು ಇನ್ ದ ಕ್ಯಾಟಗರಿ ಆಫ್ ಮೆಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್ ವೈಸ್ ಅವಾರ್ಡ್ ಇನ್ ದ SME ಕ್ಯಾಟಗರಿ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸ್ ಕ್ಯಾಟಗರಿ. ಅದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಲೆನ್ಸ್ ಅಂತ ಲಾಸ್ಟ್ ಬಜೆಟಲ್ಲಿ ಚೀಫ್ ಮಿನಿಸ್ಟರ್ ಅವರು ಈ ವರ್ಷ ನಾವು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಲೆನ್ಸ್ ಅವಾರ್ಡ್ಸ್ ಕೊಡ್ತೀವಿ ಅಂತ ಅವರು ಬಜೆಟ್ ಅನೌನ್ಸ್ಮೆಂಟ್ ಮಾಡಿದರು. ಅದರ ವಿಷಯ ಅವರು ಡಿಪಾರ್ಟ್ಮೆಂಟ್ ಆಫ್ MSME ಕಾಲ್ ಫಾರ್ ಮಾಡಿದರು ಅವಾರ್ಡ್ಸಿಗೆ. ಸೊ ನಾವು ಕೂಡ ಅದಕ್ಕೆ ಸ್ಟೇಟ್ ವೈಡ್ ಜನರಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ್ದೇವೆ. ಸೊ ನಮಗೆ ಅದು ಮೆಷಿನರಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಲೆನ್ಸ್ ಅವಾರ್ಡ್ 2007. ನಾವು ಇಲ್ಲಿ ಎಲೆಕ್ಟ್ರಾನಿಕ್ ಕಲರ್ ಸಾರ್ಟಿಂಗ್ ಮೆಷಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಆ ಮೆಷಿನ್ಸ್ ಅದು ಕಲರ್ ಸಾರ್ಟಿಂಗ್ ಅಂತ ನಾವು ಆ ಫೀಲ್ಡಲ್ಲಿ ಪಯನಿಯರ್ಸ್ ಆಗಿದ್ದೇವೆ. 1993ಇಂದ ನಾವು ಫಸ್ಟ್ ಡೆವಲಪ್ ಮಾಡಿದ್ದು. ಅದು ಕಲರ್ ವೈಸ್ ಪ್ರಾಡಕ್ಟನ್ನು ಸೆಗ್ರಿಗೇಟ್ ಮಾಡಿ